ಭಾರತೀಯ ಜನತಾ ಪಕ್ಷ ವಿಧಾನ ಪರಿಷತ್ನ 25 ಕ್ಷೇತ್ರಗಳಲ್ಲಿ ಚುನಾವಣೆಯ ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈ ನಿಟ್ಟಿನಲ್ಲಿ ಡಿಸೆಂಬರ್ 10ರಿಂದ 23ರವರೆಗೆ ನಾಮಪತ್ರ ಪ್ರಕ್ರಿಯೆಗಳು ನಡೆಯಲಿದೆ. ಫಲಿತಾಂಶ ಹಾಗೂ ಚುನಾವಣಾ ಸಿದ್ಧತೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ವ್ಯವಸ್ಥಿತವಾಗಿ ನಮ್ಮ ಕ್ಷೇತ್ರ ಮಟ್ಟದಲ್ಲಿ ಕೆಲಸವನ್ನ ಮಾಡಲು ಪ್ರಾರಂಭವನ್ನ ಮಾಡಿದ್ದೇವೆ ಎಂದು ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಅವರು ಮಂಗಳೂರು ನಗರದ ಕುಡಿಯಲ್ಬೈಲ್ನಲ್ಲಿರುವಂತಹ ರಮಣ ಪೈ ಸಭಾಂಗಣದಲ್ಲಿ ನಡೆದಂತಹ ಬಿಜೆಪಿ ಕರ್ನಾಟಕ ಪ್ರಕೋಷ್ಠಗಳ ಚಿಂತನ ವರ್ಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು. ನನಗೆ ವಿಶ್ವಾಸ ಇದೆ, ಖಂಡಿತ ಈ ಬಾರಿ 15ರಿಂದ 20ಕ್ಕೂ ಅಧಿಕ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಥಾನವನ್ನು ಗಳಿಸಲಿದೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಕ್ಷದ ಕೆಲಸಗಳು ನಡೀತಾ ಇದೆ. ನನ್ನನ್ನು ಸೇರಿದಂತೆ ಅವಧಿ ಮುಗಿದ ಅನೇಕರು ತಮ್ಮ ಅಪೇಕ್ಷೆಗಳನ್ನು ಪಕ್ಷಕ್ಕೆ ಮುಟ್ಟಿಸಿದ್ದೇವೆ. ಈ ಬಾರಿ ಬಿಜೆಪಿ ಪಕ್ಷದ ಗೆಲುವು ನಿಶ್ಚಿತ ಎಂದರು. ಭಾರತೀಯ ಜನತಾ ಪಕ್ಷ ವಿಧಾನ ಪರಿಷತ್ತಿನ 25 ಕ್ಷೇತ್ರಗಳ ಚುನಾವಣೆಯ ಪೂರ್ವಸಿದ್ಧತೆಯನ್ನು ಮಾಡ್ತಾ ಇದೆ. 10ನೇ ತಾರೀಕಿಂದ ಆರಂಭವಾಗಿ 23ನೇ ತಾರೀಕಿನವರೆಗೆ ನಾಮಪತ್ರ, ಚುನಾವಣಾ ಪ್ರಕ್ರಿಯೆಗಳು, ನಂತರ ಫಲಿತಾಂಶ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಅತ್ಯಂತ ಪೂರ್ವಸಿದ್ಧತೆಯಿಂದಾಗಿ ವ್ಯವಸ್ಥಿತವಾಗಿ ನಮ್ಮ ಕ್ಷೇತ್ರ ಮಟ್ಟದಲ್ಲಿ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ನನಗೆ ವಿಶ್ವಾಸ ಇದೆ, 15ರಿಂದ 20ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಈ ಸಾರಿ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ಎನ್ನುವಂಥ ವಿಶ್ವಾಸ ಮತ್ತು ಆಶೆ ನಾನು ಹೊಂದಿದ್ದೇನೆ. ತಳಮಟ್ಟದಲ್ಲಿ ಗ್ರಾಮ ಪಂಚಾಯತ್ನ ಮಟ್ಟದಲ್ಲಿ ನಮ್ಮ ಕೆಲಸಗಳು ಕೂಡ ನಡೀತಾ ಇದೆ. ಪ್ರತಿ ಗ್ರಾಮ ಪಂಚಾಯತ್ ಸದಸ್ಯ ಮತ್ತು ಚುನಾಯಿತ ಪ್ರತಿನಿಧಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ನಾವು ನಿಶ್ಚಯವಾಗಿ ಈ ಸಾರಿ ವಿಧಾನ ಪರಿಷತ್ನಲ್ಲಿ ಭಾರತೀಯ ಜನತಾ ಪಕ್ಷ ಸ್ಥಳೀಯಾಡಳಿತ ಸಂಸ್ಥೆಯ ಚುನಾವಣೆ ನಡೆದ ನಂತರ ಪೂರ್ಣ ಬಹುಮತವನ್ನು ಹೊಂದಿರುತ್ತೆ ಅನ್ನುವಂಥ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ನನ್ನನ್ನು ಸೇರಿದಂತೆ ಅವಧಿ ಮುಗಿದಿರುವಂಥ ಅನೇಕರು ತಮ್ಮ ಅಪೇಕ್ಷೆಗಳನ್ನು, ವಿನಂತಿಗಳನ್ನು ಪಕ್ಷಕ್ಕೆ ಮಾಡಿದ್ದೇವೆ. ಯಾರೇ ಪಾರ್ಟಿ ಟಿಕೆಟ್ ಕೊಡುತ್ತೋ ಅವ್ರ ಜೊತೆ ಅದನ್ನು ಸ್ವೀಕಾರ ಮಾಡಿ ಚುನಾವಣೆಯಲ್ಲಿ ನಿಲ್ತೇವೆ ಮತ್ತು ಗೆಲ್ತೇವೆ.